ಮಂಗಳೂರು ಬೆಂಗಳೂರು ಹೈವೇ ಕಾರ್ಯ ಭರದಿಂದ ಸಾಗ್ತಾ ಇದೆಯಂತೆ. ಬೀಸ್ ರೋಡ್ನಿಂದ ಅಡ್ಡಹೊಳೆ ತನಕ ನಿರಂತರವಾಗಿ ಕಾಮಗಾರಿಗಳು ನಡೀತಾ ಇದೆಯಂತೆ. ಅಲ್ಲಿ ಸೇತುವೆಗಳು ಆಗ್ತಾ ಇದೆಯಂತೆ, ರಸ್ತೆಯನ್ನು ಅಗಲ ಮಾಡ್ತಾ ಇದ್ದಾರಂತೆ. ಆ ಕಾರ್ಯವಾಗ್ತಿದೆಯಂತೆ, ಈ ಕಾರ್ಯ ಆಗ್ತಾ ಇದೆಯಂತೆ, ಮಳೆ ಅಡ್ಡಿ ಆಗ್ತಾ ಇದೆಯಂತೆ ಅನ್ನುವಂತಹ ಎಲ್ಲ ವರದಿಗಳನ್ನು ನೋಡಿದ್ವಿ. ಆದರೆ ಹೇಗಾಗ್ತಿದೆ ಕೆಲಸ ಕಾರ್ಯಗಳು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ಸುದ್ದಿ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ. ನನ್ನ ಕೊಲೀಗ್ ಗೌತಮ್ ಶೆಟ್ಟಿ ಮತ್ತು ನಾನು ಒಟ್ಟು ಸೇರಿಕೊಂಡು, ಮತ್ತು ಸಚಿನ್, ಈ 3 ಜನ ಒಟ್ಟು ಸೇರಿಕೊಂಡು ಅಡ್ಡಹೊಳೆಯಿಂದ ಉಪ್ಪಿನಂಗಡಿ ತನಕ ಹೈವೇ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ಲಿಕ್ಕಿದ್ದೇವೆ. ಗೌತಮ್, ಹೇಗೆ ನಾವು ಫಾಸ್ಟ್ ಫಾರ್ವರ್ಡ್ ತೋರಿಸೋದಲ್ವಾ? ಖಂಡಿತ. ಯಾಕಂತ ಹೇಳಿದ್ರೆ ಕಾಮಗಾರಿಯ ಬಗ್ಗೆ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳು, ಅದರ ಜೊತೆಗೆ ಹೇಳ್ತಾ ಇರುವಂತದ್ದನ್ನ ಕೇಳ್ತಾ ಇದ್ದೇವೆ. ಕಾಮಗಾರಿ ವೇಗವಾಗಿ ನಡೀತಾ ಇದೆ, ಇನ್ನೇನು ಕೆಲವೇ ಸಮಯದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬಹುದು ಅನ್ನುವಂಥದ್ದು. ಆದ್ರೆ ಯಾವ ಹಂತದಲ್ಲಿದೆ, ಎಷ್ಟು ಸಮಯ ಬೇಕಾಗುತ್ತೆ ಎಲ್ಲ ಕಾಮಗಾರಿಗಳು ಪೂರ್ಣಗೊಳ್ಳೋದಕ್ಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅದನ್ನ ನಾವು ಚಿತ್ರ ಸಹಿತವಾಗಿ ತೋರಿಸಬೇಕು ಅನ್ನುವಂಥ ನೆಲೆಯಲ್ಲಿ ನಮ್ಮ ಮೂಲಕ ಆಗ್ತಾ ಇರುವಂತದ್ದು. ನೀವು ಹೇಳಿದ ಹಾಗೆ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಅಂದ್ರೆ ಪ್ರತಿಯೊಂದು ಕಡೆಯ ಚಿತ್ರಣವನ್ನು ನಿಮಗೆ ಕೊಡ್ತೇವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಎಲ್ಲಾ ಕಡೆಗಳ ಚಿತ್ರಣವನ್ನಂತೂ ನಿಮಗೆ ಖಂಡಿತವಾಗ್ಲೂ ಕೊಡ್ತೇವೆ, ಎಲ್ಲೆಲ್ಲಿ ಯಾವ ಹಂತದಲ್ಲಿದೆ ಕಾಮಗಾರಿಯ ಪ್ರಗತಿ ಅನ್ನುವಂಥದ್ದನ್ನು. ಈಗ ನಿಮಗೆ ಫಾಸ್ಟ್ ಫಾರ್ವರ್ಡ್ ಮೂಲಕ ಒಂದು ವಿಶೇಷ ಸುದ್ದಿ. ನಿಮಗೆ ತೋರಿಸ್ತಾ ಹೋಗ್ತೇವೆ ಎಲ್ಲೆಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಕಾಮಗಾರಿ ಆಗ್ತಾ ಇದೆ ಅನ್ನೋದನ್ನ. ಸೊ ಈ ಒಂದು ಆಂಗಲ್ ನಲ್ಲಿ ನಿಮಗೆ ಒಟ್ಟಾರೆ ಚಿತ್ರಣವನ್ನು ಕೊಡ್ತೇವೆ. ಬೃಹತ್ ಯಂತ್ರೋಪಕರಣಗಳು ಇಲ್ಲಿ ಕೆಲಸವನ್ನ ಮಾಡೋದಕ್ಕೆ ಬಂದಿದೆ. ಇದು ಕಾಂಕ್ರೀಟ್ ಹಾಕುವಂತಹ ದೊಡ್ಡ ಯಂತ್ರ. ಆರಂಭದಲ್ಲೇ ಇದನ್ನ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಕೆಲಸ ಆರಂಭ ಆಗಿರುವಂತಹ ಲಕ್ಷಣ. ಅದರ ಮುಂದಕ್ಕೆ ಅಂದ್ರೆ ಅಡ್ಡಹೊಳೆಯಿಂದ ಬೀಸ್ ರೋಡ್ನಂತ ಬರುವ ಮಾರ್ಗ ಏನಿದೆ ಅಲ್ಲಿ ಕಾಂಕ್ರೀಟ್ ಆಗಿರುವಂತದನ್ನ ಗಮನಿಸಬಹುದು. ಈಗ ಮತ್ತೊಂದು ಯಂತ್ರೋಪಕರಣ ನಿಮ್ಮ ಮುಂದೆ. ಇದು ಕಾಂಕ್ರೀಟನ್ನ ಅಥವಾ ಕಾಂಕ್ರೀಟ್ನ ಮೇಲ್ಮೈಯನ್ನು ಹಾಕುವಂಥ ಯಂತ್ರೋಪಕರಣ. ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಲಭ್ಯವಾಗಲಿದೆ. ಅಲ್ಲಲ್ಲಿ ಫಲಕಗಳನ್ನು ಕೂಡ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಈ ಹಿಂದೆ ಅನೇಕ ಕಡೆಗಳಲ್ಲಿ ವ್ಯಾಪಕವಾಗಿ ಅಹಿತಕರ ಘಟನೆಗಳು ನಡೆದಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಡೈವರ್ಷನ್ ಗಮನಕ್ಕೆ ಬಾರದೆ ಅದೆಷ್ಟೋ ವಾಹನಗಳು ಅಪಘಾತಕ್ಕೆ ಈಡಾಗಿ ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗಿದೆ. ಅಂದ್ರೆ ಈ ಭಾಗದವರಿಗೆ ಸ್ವಲ್ಪ ಗೊತ್ತಿರುತ್ತೆ ಡೈವರ್ಷನ್ ಹೇಗಾಗ್ತಾ ಇದೆ ಅನ್ನುವಂಥದ್ದು. ಆದರೆ ಹೊರಗಡೆಯಿಂದ ಬಂದವರಿಗೆ ಅಥವಾ ರೇರ್ ಆಗಿ ಈ ರಸ್ತೆಗಳನ್ನು ಉಪಯೋಗ ಮಾಡುವಂಥವರಿಗೆ ಅದು ಗೊತ್ತಾಗದೆ ಸಮಸ್ಯೆಗಳಾಗ್ತಾ ಇದೆ. ಆ ನೆಲೆಯಲ್ಲಿ ಸೂಚನಾ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಕೆ ಮಾಡಲೇಬೇಕು ಅನ್ನುವಂತಹ ಆಗ್ರಹಗಳು ವ್ಯಾಪಕವಾಗಿ ವ್ಯಕ್ತವಾಗ್ತಾ ಇತ್ತು. ಈ ಒಂದು ಕಾಮಗಾರಿಯನ್ನ ಮಾಡುವಂತಹ ಕಡೆಗಳಲ್ಲಿ ಈ ಒಂದು ಸೂಚನಾ ಫಲಕಗಳನ್ನು ಈಗಾಗಲೇ ಅಳವಡಿಕೆ ಮಾಡಿದ್ದಾರೆ. ಆದರೆ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ಬಾರಿ ಯಾವುದೋ ವಾಹನಗಳು ಡಿಕ್ಕಿ ಹೊಡೆದು ಅಥವಾ ಸೈಡ್ ಕೊಡುವ ಭರದಲ್ಲಿ ಅವುಗಳಿಗೆ ಡಿಕ್ಕಿ ಹೊಡೆದು ಅವುಗಳು ನಾಶವಾಗಿ ಹೋಗುತ್ತೆ. ಆದರೆ ಅದನ್ನು ಮತ್ತೆ ದುರಸ್ತಿಪಡಿಸುವಂತಹ ಕೆಲಸಗಳಾಗೋದಿಲ್ಲ ಅನ್ನೋದು ಕೂಡ ಆಗ್ತಾ ಇದೆ. ನೋಡಿ, ಅಲ್ಲಿ JCBಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಇಂಥ JCBಗಳು ನಮಗೆ ಬಹಳ ಸಂಖ್ಯೆಯಲ್ಲಿ ಸಿಗಲಿಕ್ಕಿದೆ. ಮುಂದೆ ಇಲ್ಲಿ JCB ಜೊತೆಗೆ ಟಿಪ್ಪರ್ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇರುವಂಥದ್ದು. ನೋಡಿ, ಟಿಪ್ಪರ್ನಲ್ಲಿ ಒಂದು ವೇಸ್ಟೇಜನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಅಂದರೆ ಹಳೆಯ ರಸ್ತೆಯ ವೇಸ್ಟೇಜ್ಗಳಿರ್ಬೋದು ಅಥವಾ ಅಲ್ಲಿ ಕಾಂಕ್ರೀಟೀಕರಣ ಸೈಡಿನಲ್ಲಿ ಆದಂಥ ಕೆಲಸ ಕಾರ್ಯಗಳಿರ್ಬೋದು, ಅದರದ್ದು ವೇಸ್ಟೇಜ್ಗಳೇನಿದೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಇಲ್ಲಿ ಕಾಣಸಿಗ್ತದೆ. ಜೊತೆಗೆ ಒಂದು ಬಿದ್ದಂತಹ ಮರ, ಅದು ರಸ್ತೆಗೆ ಬಿದ್ದಿರುವಂಥದ್ದು. ಜೊತೆಗೆ ಆ ಮರವನ್ನು ಕ್ಲೀನ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿ ಕೆಲಸ ಕಾರ್ಯಗಳಿಗೆ ಸೂಚನೆ ಸಿಗ್ತಾ ಇರುವಂಥ ಕಾಣ್ತದೆ. ಅಡ್ಡಹೊಳೆಯಿಂದ 1 ಕಿಲೋಮೀಟರ್ ಮುಂದಕ್ಕೆ ಬಂದಾಗ ಸಿಗುವಂಥ ಕಿರು ಸೇತುವೆ ಇದು. ಈ ಕಿರು ಸೇತುವೆಯ ನಿರ್ಮಾಣ ಕಾರ್ಯವೂ ಕೂಡ ಆಗ್ತಾ ಇದೆ. ಈ ನಿರ್ಮಾಣ ಕಾರ್ಯ ಯಾವ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕಿರು ಸೇತುವೆಯ ನಿರ್ಮಾಣ ಹಂತದ ದೃಶ್ಯಾವಳಿಗಳು. ಅಡ್ಡಹೊಳೆಯಿಂದ ಸುಮಾರು 1 ಕಿಲೋಮೀಟರ್ ಬಂದ ನಂತರ ಸಿಗುವಂತಹ ಕಿರು ಸೇತುವೆ ಇದು. ಅದರ ಜೊತೆಗೆ ನಾವು ಈಗ ನಾವು ಅಡ್ಡಹೊಳೆಯಿಂದ ಉಪ್ಪಿನಂಗಡಿಗೆ ಬರುವಂತಹ ಸಮಯದಲ್ಲಿ ನಮ್ಮ ಎಡಭಾಗದಲ್ಲಿ ಸಿಗುವಂತಹ ಮೇಲ್ಮೈ ಅಂದರೆ ಅಷ್ಟು ಎತ್ತರದಲ್ಲಿ ರಸ್ತೆ ಬರುತ್ತದೆ ಅನ್ನುವಂಥ ಸೂಚನೆಗಳು ಸಿಗ್ತಾ ಇದೆ.
ಈಗ ನಾವು ನೋಡ್ತಾ ಇರುವಂಥದ್ದು ಇದು ವರ್ಕರ್ಸ್ ಶೆಡ್. ಇದು ನಾವು ಸಂಪೂರ್ಣವಾಗಿ ತೋರಿಸ್ತಾ ಇದ್ವಿ. ಇಲ್ಲಿ ಹೈವೇ ಕೆಲಸದಲ್ಲಿ ನಿರತರಾಗಿರೋರೆಲ್ಲರೂ ಕೂಡ ಇಲ್ಲಿ ಇರ್ತಾರೆ. ಇಲ್ಲಿಂದ ಬಹಳಷ್ಟು ಸಲಕರಣೆಗಳು ಇಲ್ಲಿಂದಲೇ ಹೋಗ್ತವೆ. ಇಂಥದ್ದು 3-4 ಶೆಡ್ಗಳಿವೆ. ಆ ಎಲ್ಲ ಶೆಡ್ಗಳಲ್ಲಿಯೂ ಕೂಡ 3-4 ಶೆಡ್ಗಳಲ್ಲಿ ವರ್ಕರ್ಸ್ ಇರ್ತಾರೆ. ಇವರು ಅಡ್ಡ ಹೊಳೆಯಿಂದ ಸುಮಾರು ಉದನೆ ಅಥವಾ ರೆಕ್ಕೆ ತನಕ ಬರುವಂತಹ ಕೆಲಸ ಕಾರ್ಯಗಳನ್ನು ಹೀಗೆ ಮಾಡ್ತಾರೆ ನೋಡಿ. ಇದು ಅವರ ಮನೆಯ ದೃಶ್ಯಾವಳಿಗಳು, ಜೊತೆಗೆ ಇಲ್ಲಿರ್ತಕ್ಕಂತಹ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ, ಯಾವ್ಯಾವ ರೀತಿಯಂಥ ಪರಿಕರಗಳಿದ್ದಾವೆ, ಜೊತೆಗೆ ರೋಡ್ ರೋಲರ್ಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿದೆ. ಜೊತೆಗೆ ಮೆಟೀರಿಯಲ್ಸ್ ಕೂಡ ಇಲ್ಲಿ ಇಡಲಾಗಿದೆ. ಇದು ಸಂಪೂರ್ಣವಾಗಿ ಈ ಒಂದು ಪ್ರದೇಶವನ್ನು ಇವರು ಪಡೆದುಕೊಂಡು ಸಂಪೂರ್ಣ ವರ್ಕರ್ಸ್ಗೆ ಇಲ್ಲೇ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲೇ ಊಟ ತಿಂಡಿ ನಿದ್ದೆ ಎಲ್ಲವೂ ಕೂಡ ಇಲ್ಲೇ. ಜೊತೆಗೆ ಕೆಲಸ ಕಾರ್ಯಗಳು ಒಂದು ಕಡೆಯಿಂದ JCB ಇಲ್ಲಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಅಲ್ಲಿ ಜಲ್ಲಿ ಮತ್ತು ಜಲ್ಲಿಯ ಹುಡಿ ಮತ್ತು ಬೋಲ್ಡ್ರೆಸ್ಸನ್ನು ಇಲ್ಲಿ ಒಟ್ಟುಗೂಡಿಸಿದ್ದಾರೆ. ಜೊತೆಗೆ ಅದನ್ನು ಜಲ್ಲಿಯನ್ನಾಗಿ ಮಾಡುವಂಥದ್ದು ಅಥವಾ ಪ್ರೆಷರ್ನ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡುವಂಥ ಮಿಷಿನರೀಸ್ ಕೂಡ ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಇದು ಇಲ್ಲಿಯ ಒಂದು ದೃಶ್ಯ. ಇದು ಸಂಪೂರ್ಣವಾಗಿ ವರ್ಕರ್ಸ್ ಮತ್ತು ಅವರ ಮೆಟೀರಿಯಲ್ಸನ್ನು ಇಡುವಂತಹ ಪ್ರದೇಶ. ಗೌತಮ್, ಇದನ್ನು ನೋಡಿದಾಗ ಬಹುದೊಡ್ಡ ಒಂದು 10-15 ಕಿಲೋಮೀಟರ್ ಕೆಲಸಕ್ಕೆ ಇಷ್ಟು ಜನರನ್ನು ಮೀಸಲಿಟ್ಟಿದ್ದಾರೆ. ಇವರು ಫಾಸ್ಟ್ ಕೆಲಸ ಆಗ್ತದೆ ಅಂತ ಅನ್ಸಲ್ವಾ? ಈಗ ಒಂದು ಕಡೆಯಿಂದ ಕಂಪೇರ್ ಮಾಡಿದರೆ ಕಳೆದ ಬಾರಿ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಂಥ ಒಂದು ಸಂಸ್ಥೆಯ ಕೆಲಸದ ವೈಖರಿ ನಮ್ಮ ಕಾರ್ಯವೈಖರಿಗೆ ಹೋಲಿಕೆ ಮಾಡಿದರೆ ಇವರದ್ದು ತುಂಬ ವೇಗವಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಸಾರ್ವಜನಿಕರು ಕೂಡ ಹೇಳಿದರು. ನಾವು ಈಗಾಗಲೇ ಒಂದು ಸಂಗ್ರಹವನ್ನು ಮಾಡಿದಂಥ ಸಂದರ್ಭದಲ್ಲಿ. ಆದರೆ ವೇಗವಾಗಿ ಆಗ್ತಾ ಇದೆ. ಮಳೆಗಾಲದ ಮುಂಚೆ ಈ ಎಲ್ಲ ಭಾಗದ ಕಾಮಗಾರಿಗಳು ಮುಗಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ. ಅದರಲ್ಲೂ ಮುಖ್ಯವಾಗಿ ನೀರು ನಿಂತು ತೊಂದರೆಯಾಗುವಂಥ ಪ್ರದೇಶಗಳೇನಿದ್ದಾವೋ ಆ ಭಾಗದಲ್ಲಿ ಸ್ವಲ್ಪ ಸಮರ್ಪಕವಾಗಿ ಅವರು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಇನ್ನಷ್ಟು ಉತ್ತಮ ಅನ್ನುವಂಥ ಅಭಿಪ್ರಾಯಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನೋಡಿ, ಇಲ್ಲೊಂದು ಸೇತುವೆ ಇದೆ. ಆ ಸೇತುವೆಯ ಕೆಳಭಾಗದಲ್ಲಿ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸೇತುವೆಯ ಕೆಳಭಾಗದ ದೃಶ್ಯಾವಳಿ. ನೋಡಿ ಯಾವ ರೀತಿ ಕೆಲಸ ನಡೀತಾ ಇದೆ. ನೋಡಿ, ಮತ್ತೊಂದು ಕಿರು ಸೇತುವೆಯ ದೃಶ್ಯಾವಳಿ. ಇದು ಸೇತುವೆ, ಇದನ್ನು ಮೋರಿಯ ರೀತಿಯಲ್ಲಿ ಇದನ್ನು ಕಟ್ಟಲಾಗಿದೆ. ಇನ್ನೊಂದು ಕಿರು ಸೇತುವೆ ದೃಶ್ಯವನ್ನು ನಿಮಗೆ ತೋರಿಸ್ತಿದೆ. ಮತ್ತು ಗುಡ್ಡವನ್ನು ಯಾವ ರೀತಿಯಾಗಿ ನೆಲಸಮ ಮಾಡ್ತಿದ್ದಾರೆ ನೋಡಿ. ಅದು ಕೂಡ ಎಡಭಾಗ, ಅಂದರೆ ರಸ್ತೆಯ ಎಡಭಾಗದಲ್ಲಿ ಯಾವ ರೀತಿಯಂಥ ದೃಶ್ಯಗಳಿದ್ದಾವೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟು ಅಗಲದ ರಸ್ತೆ ಬರುತ್ತೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವೀಗ ಸಂಚರಿಸ್ತಾ ಇರುವಂಥ ರಸ್ತೆಗಿಂತ ಮತ್ತೆ ಇಂಥದ್ದೇ ಇನ್ನೊಂದು ರಸ್ತೆ ನಿರ್ಮಾಣಕ್ಕೆ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ರೀತಿಯಾದಂಥ ವ್ಯವಸ್ಥೆಗಳು, ಕಾಮಗಾರಿಗಳು ನಡೀತಾ ಇದೆ. ನೋಡಿ, ನಿಮಗೆ ಸಂಪೂರ್ಣ ದೃಶ್ಯಾವಳಿಗಳು ಒಂದು ಲಾಂಗ್ ಶಾಟ್ನಲ್ಲಿ ತೋರಿಸ್ತಾ ಇದ್ದಾವೆ. ಇದು ಉದಾನೆ ಸಿಟಿ, ಇದು ಉದಾನೆಯ ದೃಶ್ಯ. ಉದಾನೆ ಪಾಸ್ ಆದ್ದೇ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಹಿಂದೆಲ್ಲ ಏನಾಗ್ತಿತ್ತು ಅಂತಂದರೆ ಬೆಂಗಳೂರಿಂದ ಬರೋರಿಗೆ ಗೌತಮ್ ಉದಾನೆ ಬಂದ ಕೂಡಲೇ ಇಲ್ಲೆಲ್ಲ ಸ್ಟಾಪ್ ಮಾಡ್ತಿದ್ರು. ಈಗ ಉದಾನೆ ಬಂದದ್ದು ಗೊತ್ತೇ ಆಗಲಿಲ್ಲ. ನೋಡಿ, ನಮಗೂ ಗೊತ್ತಾಗಲಿಲ್ಲ. ಪಾಸ್ ಆಯಿತು, ಉದಾನೆ ಪಾಸಾಗಿ ಆಯಿತು. ಯಾಕೆಂತಂದರೆ ಈ ರಸ್ತೆಯಲ್ಲಿ ಅಂದರೆ ಈಗಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದೊಂದು ಒಂದು ಚಿಕ್ಕ ಪಟ್ಟಣದ ರೀತಿಯಲ್ಲಿ ಬಂತು ಅನ್ನುವಂಥದ್ದೇ ಗೊತ್ತಾಗಲಿಲ್ಲ. ಒಂದು 20-30 ಅಂಗಡಿಗಳಿದ್ದಾವೆ ಅಲ್ಲಿ. ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆಗಳು, ಸ್ವರೂಪವೇ ಬದಲಾಗಿದೆ. ಬಹುಶಃ ಇಂಥದ್ದೇ ಸನ್ನಿವೇಶಗಳನ್ನು ನಾವು ಕಲ್ಲಡ್ಕದ ವಿಚಾರದಲ್ಲಿ ಗಮನಿಸಬಹುದು. ಕರ್ನಾಟಕ ಒಂದು ಪೇಟೆಯ ಚಿತ್ರಣವೇ ಈ ಒಂದು ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಫ್ಲೈಓವರ್ ಏನು ಬರುತ್ತೆ, ಅದೇ ರೀತಿ ವೆಲ್ಕರ್ ಜಂಕ್ಷನ್ನಲ್ಲಿ ಫ್ಲೈಓವರ್ ಬರುತ್ತೆ. ಅಲ್ಲೂ ಕೂಡ ಇದೇ ರೀತಿಯ ಒಂದು ಭೌಗೋಳಿಕವಾದ ಬದಲಾವಣೆ, ಸ್ವರೂಪವೇ ಬದಲಾಗುವಂತಹ ವಿಚಾರಗಳು ಈ ಒಂದು ಕಾಮಗಾರಿಗಳಿಂದಾಗಿ. ಯಾವ ಲೆವೆಲ್ಗೆ ಬದಲಾಗಿದೆ ಅಂದರೆ ಗೌತಮ್, ಒಂದು ವೇಳೆ ನಾವು ಈ ಬದಲಾವಣೆಗಳು ಎಲ್ಲಾದರೂ
ಇಲ್ಲಿದ್ದಂಥ ವ್ಯಕ್ತಿ ಒಂದು 2 ವರ್ಷದ ಹಿಂದೆ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಕೊರೋನಾ ಅದು ಇದು ಅನ್ನುವಂಥ ಕಾರಣದಿಂದಾಗಿ ವಿದೇಶದಿಂದ ವಾಪಸ್ ಏನಾದರೂ ಈ ಟೈಮ್ನಲ್ಲಿ ಬಂದರೆ ತನ್ನ ಮನೆಯನ್ನೇ ಅವರು ಯಾರ ಹತ್ರ ಆದರೂ ಕೇಳಿ ಹುಡುಕುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಖಂಡಿತ ಖಂಡಿತ ಒಟ್ಟಾರೆಯಾಗಿ ಸ್ವರೂಪ ಬದಲಾಗಿದೆ, ತಿರುವುಗಳು ಕಡಿಮೆಯಾಗಿದೆ. ಆ ಮೂಲಕ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ದೂರವನ್ನು ಅಲ್ಪ ಮಟ್ಟಿಗೆ ಕಡಿಮೆ ಮಾಡುವಂತಹ ಪ್ರಯತ್ನಗಳು ಕೂಡ ಆಗಿದೆ. ಸಾಧ್ಯ ಆದಷ್ಟು ಎಲ್ಲೆಲ್ಲ ಅವಕಾಶಗಳಿದೆಯೋ ಅಲ್ಲೆಲ್ಲ ನೇರವಾಗಿ ಹೆದ್ದಾರಿಯನ್ನು ಕೊಂಡು ಹೋಗುವಂತಹ ಪ್ರಯತ್ನಗಳು ಈಗಾಗಲೇ ಆಗಿದೆ. ಅಂದರೆ ಅದು ಈ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಯನ್ನು ತಯಾರು ಮಾಡುವಂಥ ಹಂತದಲ್ಲೇ ಆಗಿರುವಂತಹ ಕೆಲಸ. ಎಲ್ಲ ಯೋಜನಾ ವರದಿಗಳನ್ನು ತಯಾರು ಮಾಡಿದ ಬಳಿಕ ಅದಕ್ಕೆ ಪೂರಕವಾಗಿ ಕಾಮಗಾರಿಗಳು ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ನೋಡಬಹುದು. ಮತ್ತೊಮ್ಮೆ ಗುತ್ತಿಗೆಯನ್ನು ಮೆಚ್ಚಿಕೊಂಡಿದ್ದಂತಹ ಕಂಪನಿ ಅಲ್ಲಲ್ಲಿ ಭೂಮಿಯನ್ನು ಸಮತಟ್ಟು ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಆ ಬಳಿಕ ಆ ಕಂಪನಿಯು ಈ ಯೋಜನೆಯಿಂದ ಹಿಂದಕ್ಕೆ ಸರಿದು ಆ ಬಳಿಕ BC ರೋಡ್ನಿಂದ ಅಡ್ಡಹೊಳೆಯವರೆಗಿನ ಕಾಮಗಾರಿಗಳನ್ನು 2 ಕಂಪನಿಗಳು ಗುತ್ತಿಗೆ ವಹಿಸಿಕೊಂಡು ಈಗ ಕಾಮಗಾರಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆಲ್ಮೋಸ್ಟ್ ದಾಮೋದರ್ ನಾವು ನೋಡಬಹುದು, ಅಲ್ಲಿಂದ ಇಲ್ಲಿ ತನಕ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಟಚ್ ಮಾಡೋದಕ್ಕೆ ಬಾಕಿ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಕೆಲಸ ಆಗಿದೆ. ನೋಡಿ ಇದೊಂದು ಶಾರ್ಟ್ಸ್ ನೋಡಿ ಗೌತಮ್, ಬಹಳ ಅದ್ಭುತವಾಗಿದೆ. ಒಂದು ದೊಡ್ಡ ಗ್ರೌಂಡಿನ ರೀತಿಯಲ್ಲಿ ನಮಗೆ ಕಾಣ ಸಿಗ್ತದೆ. ಎಷ್ಟು ಕೆಲಸ ಆಗಿದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಅಷ್ಟರ ಮಟ್ಟಿಗೆ ಕೆಲಸಗಳು ಆಗಿರುವಂಥದ್ದು, ನಿರಂತರವಾಗಿ ಕೆಲಸ ಆಗ್ತಾ ಇದೆ. ಇದನ್ನು ನೋಡಿದಾಗ ಒಂದೊಂದು ಸತ್ಯ, ನಾವು ಮುಂದಿನ ದಿನಗಳಲ್ಲಿ ಸಕಲೇಶಪುರವನ್ನು ಬಹಳ ಬೇಗ ತಲುಪ್ತೀವಿ ಅಂತ. ಸಕಲೇಶಪುರದಿಂದ ಹಾಸನದಿಂದ ಬೆಂಗಳೂರು ತಲುಪೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ, ಯಾಕೆಂದರೆ ಅದು ಹೈವೇ ಆಗಿ ಬದಲಾಗಿದೆ, ಒಂದು ಚತುಷ್ಪಥ ಆಗಿ ಬದಲಾಗಿದೆ. ಅದರಿಂದ ಇಲ್ಲಿಂದ ನಾವು ಸಕಲೇಶಪುರಕ್ಕೆ ಬಹಳ ವೇಗವಾಗಿ ತಲುಪ್ತೀವಿ ಅನ್ನುವಂಥ ನಿರೀಕ್ಷೆ ನಮ್ಮದಿದೆ ಗೌತಮ್. ಖಂಡಿತ ಖಂಡಿತ ಅನೇಕ ಕಡೆಗಳಲ್ಲಿ ನಾವು ಈಗಾಗಲೇ ಗಮನಿಸಿದ್ದೇವೆ. ರಸ್ತೆ ನೇರವಾಗಿದೆ, ತಿರುವುಗಳೆಲ್ಲ ಅಂದರೆ ಇಲ್ಲಿಂದ ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಟರ್ನ್ ಮಾಡ್ಕೊಂಡು ಬಂದ್ವಿ, ಆದರೆ ಮುಂದಿನ ರಸ್ತೆ ನೇರವಾಗಿರುತ್ತೆ. ಅನೇಕ ತಿರುವುಗಳು, ಮುಖ್ಯವಾಗಿ ಈ ಹೆದ್ದಾರಿಗೆ ಸಂಬಂಧಪಟ್ಟಾಗಿದ್ದಂಥ ತಿರುವುಗಳಿಂದಾಗಿ ಅಪಘಾತಗಳು ಹೆಚ್ಚಾಗಿ ನಡೀತಾ ಇದೆ ಅನ್ನುವಂಥದ್ದು. ಆದರೆ ಆ ಘಾಟ್ ಸೆಕ್ಷನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ಅಲ್ಲಿ ಸಾಕಷ್ಟು ಪ್ರಯತ್ನಗಳಾಗಿದೆ. ಆದರೂ ಈ ಉಳಿದ ಕಡೆಗಳಲ್ಲಿ ಎಲ್ಲೆಲ್ಲಿ ಅವಕಾಶಗಳಿದೆಯೋ, ಎಲ್ಲೆಲ್ಲಿ ಸಾಧ್ಯತೆಗಳಿದೆಯೋ ಅಲ್ಲೆಲ್ಲ ಕೂಡ ಈ ರಸ್ತೆಯನ್ನು ನೇರಗೊಳಿಸುವಂಥ ಪ್ರಯತ್ನಗಳಾಗಿದೆ. ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಆ ತಿರುವನ್ನು ಅವಾಯ್ಡ್ ಮಾಡಿ ಸ್ಟ್ರೇಟ್ ರೋಡ್ ಕೊಡೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಅಥವಾ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಂಡಿದ್ದೀವಿ. ಹೌದು, ಇದು ಈ ರೋಡು ನಾವೀಗ ಬರ್ತಾ ಇದ್ದೀವಲ್ಲ, ಇದರ ಪಕ್ಕದಲ್ಲಿ ರೋಡ್ ಹೋಗ್ತದೆ. ಇದು ರೋಡ್ ನಮಗೆ ನೆಕ್ಸ್ಟಿಗೆ ಸಿಗೋದೇ ಇಲ್ಲ. ನೋಡಿ ಈ ರೋಡ್ನಲ್ಲಿ ನಾವು ಇದು ಮುಂದಿನ ರಸ್ತೆ. ಇದು ನಿಮಗೆ ಗೊತ್ತಾಗ್ತದೆ ಈ ಟರ್ನನ್ನು ಯಾವ ರೀತಿಯಾಗಿ ಅವಾಯ್ಡ್ ಮಾಡಿದ್ದಾರೆ, ಸ್ಟ್ರೈಟ್ ಹೇಗೆ ತೆಗೆದುಕೊಂಡಿದ್ದಾರೆ ಅಂತ. ಇದೀಗ ನಾವಿರುವಂಥದ್ದು ರೆಕ್ಯ ಗ್ರಾಮದಲ್ಲಿ ಇದ್ದೇವೆ. ರೆಕ್ಯ ಗ್ರಾಮದ ಪಕ್ಕ, ರೆಕ್ಯ ಗ್ರಾಮವನ್ನು ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಅಂದರೆ ಹಿಂದೆಲ್ಲ ರೆಕ್ಯ ಎಲ್ಲ ಬಂದಾಗ ಗೊತ್ತಾಗ್ತಾ ಇತ್ತು, ಆದರೆ ಈಗ ರೆಕ್ಯ ಎಲ್ಲ ಪಾಸ್ ಆಗುವಂಥದ್ದು ಅದು ರೆಕ್ಯವೇ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಅಲ್ಲಿಯ ತನಕ ಭೌಗೋಳಿಕವಾಗಿ ತುಂಬ ಬದಲಾವಣೆಗಳು ಆಗಿವೆ. ಆದ್ದರಿಂದ ಒಂದಷ್ಟು ಚೇಂಜಸ್ಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚೇಂಜಸ್ಗಳನ್ನು ನಿರೀಕ್ಷಿಸ್ಬೋದು. ನೋಡಿ ಈಗ ಈ ಟರ್ನ್ ಕೂಡ ಅವಾಯ್ಡ್ ಆಗ್ತದೆ. ಈ ಟರ್ನ್ ನೋಡಿ, ಇದು ಟರ್ನ್ ಗೌತಮ್, ಇದು ಸ್ಟ್ರೈಟ್ ಆಗುವಂಥದ್ದು. ನಾವು ಈಗ ಹೋಗ್ತಾ ಇರುವಂಥ ರಸ್ತೆಯು ಕೂಡ ಮುಂದಿನ ದಿನಗಳಲ್ಲಿ ಇರೋದಿಲ್ಲ, ಬದಲಾಗಿ ಬಲಭಾಗದಲ್ಲಿ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಈಗ ನಾವು ಪಾಸ್ ಆಗ್ತಾ ಇದ್ದೀವಲ್ಲ, ಈ ಟರ್ನ್ ಕೂಡ ಅವಾಯ್ಡ್ ಆಗ್ತದೆ. ಈ ಟರ್ನ್ ನಮಗೆ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ. ಇದು ನೋಡಿ, ಇದು ಟರ್ನ್, ಈಗ ನಾವು ಬರ್ತಾ ಇರುವಂಥದ್ದು ಟರ್ನ್ ಅಲ್ವಾ, ಇದರ ಬಲಭಾಗದಲ್ಲಿ ರಸ್ತೆ ಆಗ್ತಾ ಇದೆ. ಅದನ್ನು ನಮಗೆ ಈಗ ತೋರಿಸ್ತೀವಿ, ಯಾಕೆಂತಂದರೆ ಆ ದೃಶ್ಯ ನಮಗೆ ಈಗ ಗುಡ್ಡ ಅಡ್ಡ ಇರೋದ್ರಿಂದ ಕಾಣ್ತಾ ಇಲ್ಲ. ನಾವು ನಿಮಗೆ ತೋರಿಸ್ತೀವಿ. ನೋಡಿ ಈಗ ಕಾಣಿಸ್ತಿಗ್ತಾ ಇದೆ ಯಾವ ರೀತಿ ಸ್ಟ್ರೈಟ್ ರೋಡ್ ಆಗ್ತದೆ. ಇದು ಮುಂದಿನ ದಿನಗಳಲ್ಲಿ ಇದು ನಮಗೆ ರಸ್ತೆ ಆಗಲಿಕ್ಕಿದೆ. ಈ ಟರ್ನನ್ನು ನಾವು ಅವಾಯ್ಡ್ ಮಾಡಲಿಕ್ಕಿದ್ದೇವೆ. ಈ ಟರ್ನ್ ಇಲ್ಲ, ಇದು ರಸ್ತೆ. ಈ ಟರ್ನ್ ಇಲ್ಲ, ಇದು ರಸ್ತೆ. ಇದು ನೀವು ನೋಡ್ತಾ ಇದ್ದೀರಿ ಸಂಪೂರ್ಣ ದೃಶ್ಯಾವಳಿಗಳು.
ರೆಖ್ಯ ಕಳೆದು 1 ಕಿಲೋಮೀಟರ್ನ ನಂತರದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ನಾವು ಯಾವ ರೀತಿಯಾಗಿ ಹೈವೇ ಬರ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥ ನಿರೀಕ್ಷೆ ಬಹಳಷ್ಟು ಜನರದ್ದಿದೆ. ಆ ಕಾರಣದಿಂದಾಗಿ ಈ ವರದಿಯನ್ನು ಮಾಡ್ತಾ ಇರುವಂಥದ್ದು, ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡುವುದಕ್ಕಾಗಿ. ಹೇಗಿದೆ ದೃಶ್ಯ ವೈಭವ ಅನ್ನುವಂಥದ್ದು, ಯಾಕೆಂತಂದರೆ ದೊಡ್ಡ ಮಟ್ಟಿನ ಕೆಲಸ ಕಾರ್ಯಗಳು ಆರಂಭವಾಗಿದೆ. ಹೈವೇ ಬಹಳಷ್ಟು ದೊಡ್ಡದಾಗಿ ಆಗ್ತದೆ. ಜೊತೆಗೆ ಬಹು ವೇಗವಾಗಿ ನಾವು ಸಕಲೇಶ್ಪುರವನ್ನು ತಲುಪಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದು ಬಲಭಾಗದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು. ಎಡಭಾಗದಲ್ಲಿ ಯಾವ ರೀತಿಯಾಗಿ ಮಣ್ಣು ಹಾಕಲಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಈಗ ಸಂಪೂರ್ಣ ಕೆಲಸ ಕಾರ್ಯಗಳು ನಡೀತಾ ಇದೆ. ನಮಗೆ ಇನ್ನು ಮುಂದೆ ಸಿಗುವಂಥದ್ದು ಇಚಿಲಂಪಾಡಿ ಮೂಲಕವಾಗಿ ಸಾಗುವಂಥ ಸುಬ್ರಹ್ಮಣ್ಯ ರಸ್ತೆ. ಅದು ನಮ್ಮ ಬಲಭಾಗದಲ್ಲಿ, ನಮ್ಮ ಎಡಭಾಗದಲ್ಲಿ. ಈಗ ಬಲಭಾಗದಲ್ಲಿ ಸಿಗುವಂಥದ್ದು ಧರ್ಮಸ್ಥಳಕ್ಕೆ ಹೋಗುವಂಥ ರಸ್ತೆ. ಈಗ ನಮಗೆ ಮೊದಲು ಸಿಗುವಂಥದ್ದು ಇಚಿಲಂಪಾಡಿ ಮೂಲಕ ಸುಬ್ರಹ್ಮಣ್ಯಕ್ಕೆ ಹೋಗುವ ರಸ್ತೆಯನ್ನು ನಿಮಗೆ ತೋರಿಸ್ತೀವಿ. ನೋಡಿ, ಈಗ ಆ ರಸ್ತೆಯ ಸಮೀಪಕ್ಕೆ ನಮ್ಮ ವಾಹನ ಬಂದಿದೆ. ಇದೀಗ ನೀವು ನೋಡ್ತಾ ಇರುವಂತಹ ರಸ್ತೆ ಇಚಿಲಂಪಾಡಿ ಮೂಲಕ ಸುಬ್ರಹ್ಮಣ್ಯಕ್ಕೆ ಹೋಗುವ ರಸ್ತೆ. ಅದೇ ರೀತಿಯಾಗಿ ಈಗ ಬಲಭಾಗಕ್ಕೆ ಧರ್ಮಸ್ಥಳಕ್ಕೆ ಹೋಗುವಂಥದ್ದು. ನೋಡಿ, ಅಲ್ಲಿ ರಾಜಹಂಸ ಬಸ್ಸು ಧರ್ಮಸ್ಥಳಕ್ಕೆ ಬರ್ತಾ ಇದೆ. ಧರ್ಮಸ್ಥಳ ಕ್ರಾಸ್ ಎಲ್ಲಿ ಅನ್ನುವಂಥದ್ದನ್ನು ತೋರಿಸ್ತೀವಿ. ಧರ್ಮಸ್ಥಳ ಕ್ರಾಸ್, ರಾಜಹಂಸ ಬಸ್ಸು ಧರ್ಮಸ್ಥಳಕ್ಕೆ ಹೋಗುವಂಥ ಬಸ್ಸು ಬೆಂಗಳೂರು ಧರ್ಮಸ್ಥಳ ಹೋಗ್ತಾ ಇದೆ. ಅದು ಯಾವ ರೀತಿಯಾಗಿ ಪಾಸ್ ಆಗ್ತದೆ ಅಂತ ನೋಡ್ತಾ ಇದ್ದೀರಿ. ನೋಡಿ, ಇದೀಗ ಬಲಭಾಗದಲ್ಲಿ ಇರುವಂಥದ್ದು ಧರ್ಮಸ್ಥಳ ಕ್ರಾಸ್, ಅಂದರೆ ಪೆರಿಯ ಶಾಂತಿ ಅಂತ ನಾವು ಇದನ್ನು ಕರಿತೀವಿ. ಈ ಪೆರಿಯ ಶಾಂತಿಗೆ ನಾವೀಗ ಬಂದಿರುವಂಥದ್ದು. ಇದು ಪೆರಿಯ ಶಾಂತಿಯ ದೃಶ್ಯಾವಳಿ. ಇಲ್ಲಿಂದ ಇದು ಪೆರಿಯ ಶಾಂತಿ, ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗುವಂಥದ್ದು. ಅದರ ರಸ್ತೆಯ ಈ ಪಕ್ಕದಲ್ಲಿ ಹೈವೇ ಇದಕ್ಕೆ ಸೇರಿಕೊಂಡು ಆಗಲಿಕ್ಕಿದೆ. ಇದು ಧರ್ಮಸ್ಥಳದ ದ್ವಾರ. ಹೋಯ್ ಇದು ಹಿಂದೆ ಇದ್ದಂತಹ ಕಾಂಟ್ರಾಕ್ಟರ್ಸ್ ಅಥವಾ ಗುತ್ತಿಗೆ ಕಂಪನಿ ಮಾಡಿದಂತಹ ಒಂದು ಹೊಂಡ, ಅದನ್ನು ಭರ್ತಿ ಮಾಡುವಂಥದ್ದು ಅಥವಾ ಅದಕ್ಕೆ ಸರಿಸಮನಾಗಿ ರಸ್ತೆ ಮಾಡುವಂಥದ್ದು ಈಗ ಈ ಒಂದು ಸಂಸ್ಥೆಗೆ ಸವಾಲು. ಯಾಕೆಂತಂದರೆ ಅದೇ ರೀತಿಯಾದಂಥ ಅಂದರೆ ಮಾರ್ಕ್ ಮಾಡಿದಂಥ ಪ್ರದೇಶದಲ್ಲೇ ರಸ್ತೆ ಮಾಡಲೇಬೇಕಾಗಿದೆ. ಅದರಿಂದ ಅದು ನೀವು ನೋಡಿದ್ರಿ, ಅದೀಗ ಕಳೆದ ಕಂಪನಿ, ಇದೀಗ ಹೊಸ ಕಂಪನಿಯವರು ಕೂಡ ಇಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ.
ಕೆಲಸ ನಡೀತಾ ಇದೆ. ಕ್ರೇನ್ನ ಮೂಲಕ ಒಂದು ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು ಅಲ್ಲಿ ಕಾಣಸಿಗ್ತಾ ಇದೆ. ದೊಡ್ಡ ಕ್ರೇನನ್ನು ತಂದು ಅಲ್ಲಿ ಮೋರಿಯ ಕೆಲಸ ಕಾರ್ಯಗಳು ನಡೀತಾ ಇದೆ. ನೋಡಿ, ಈ ಟರ್ನ್ ಕೂಡ ಇರೋದಿಲ್ಲ. ಇದು ಸಫಾ ನಗರ ಅಂತ, ಉಪ್ಪಿನಂಗಡಿ ಸಮೀಪದ ನಗರ. ಈ ರೋಡನ್ನೇ ಬಳಸದೆ ಹೈವೇ ಮತ್ತೊಂದು ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗ್ತಾ ಇದೆ. ನೋಡಿ, ಈಗ ಹೈವೇ ಸಾಗುವ ದಿಕ್ಕು ಇದು. ಇಲ್ಲಿ ಹೈವೇ ಸಾಗಲಿಕ್ಕಿದೆ. ಈ ಟರ್ನ್ ನಾವು ಸಂಪೂರ್ಣವಾಗಿ ಅವಾಯ್ಡ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಸ್ಟ್ರೈಟ್ ಬರೋದ್ರಿಂದ ಈ ಟರ್ನ್ ಅವಾಯ್ಡ್ ಆಗುತ್ತೆ. ಈ ಟರ್ನ್ ಅವಾಯ್ಡ್ ಆಗುತ್ತೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತದೆ. ಇದು ಉಪ್ಪಿನಂಗಡಿಯ ಹಳೆಗೇಟು ಸಮೀಪದ ದೃಶ್ಯ. ಈ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಸಾಗ್ತಾ ಇದೆ ಹೈವೇ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದ್ವಿ. ನಾವೀಗ ಉಪ್ಪಿನಂಗಡಿ ಸಮೀಪಕ್ಕೆ ಬಂದಿದ್ದೀವಿ. ಉಪ್ಪಿನಂಗಡಿಯ ಸಮೀಪದಲ್ಲಿ ಅಂದರೆ ಕಂಬಳ ಕೆರೆಯ ಸಮೀಪ ಇದ್ದೀವಿ ನಾವು. ಇದು ಉಪ್ಪಿನಂಗಡಿ ಕಂಬಳ ನಡೆಯುವಂಥ ಪ್ರದೇಶ. ನದಿಯ ಪಕ್ಕದಲ್ಲಿ ಕಂಬಳ ನಡೆಯುವಂಥದ್ದು. ವಿಜಯ ವಿಕ್ರಮ ಜೋಡುಕರೆ ಕಂಬಳದ ಕರೆಯ ಸಮೀಪ ನಾವು ಸಾಗ್ತಾ ಇರುವಂಥದ್ದು. ಇಲ್ಲಿ ವ್ಯವಸ್ಥೆಗಳು ಹೇಗಾಗ್ತಾ ಇದೆ ಹೈವೇಗೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾದಂತಹ ರೀತಿಯಲ್ಲಿ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ ಹೈವೇಗೆ. ಜೊತೆಗೆ ಅಲ್ಲಲ್ಲಿ ಈಗಾಗಲೇ ಭೂಮಿ ಹದ ಮಾಡುವಂಥ ಕೆಲಸ ಇರ್ಬೋದು, ಅಥವಾ ಭೂಮಿಯನ್ನು ಸಮತಟ್ಟು ಮಾಡುವಂಥ ಕೆಲಸ ಇರ್ಬೋದು, ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ನಾವು ಉಪ್ಪಿನಂಗಡಿ ಸಮೀಪ ಬಂದಿದ್ದೇವೆ.
ಎಲ್ಲವನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ಕಾಮಗಾರಿಗಳಾಗ್ತಾ ಇದೆ, ಯಾವ ತಂತ್ರಜ್ಞಾನವನ್ನು, ಯಾವ ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದಾರೆ, ಎಲ್ಲ ಸಮಗ್ರವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಉಪ್ಪಿನಂಗಡಿ ಸಮೀಪಿಸ್ತಾ ಇದೆ. ಉಪ್ಪಿನಂಗಡಿಯಲ್ಲಿ ಸೇತುವೆ ಕಾಮಗಾರಿ ನಡೀತಾ ಇದೆ. ಅದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದನ್ನು ಕೂಡ ಗಮನಿಸಬೇಕು. ಸೊ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಕೂಡ, ಅಲ್ಲೂ ಕೂಡ ವೇಗವಾಗಿ ಕಾಮಗಾರಿ ನಡೀತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದರು. ಆದರೆ ಮಳೆಯಿಂದಾಗಿ ಸ್ವಲ್ಪ ಕಾಮಗಾರಿ ವಿಳಂಬಗೊಳ್ಳುವಂಥ ಸಾಧ್ಯತೆ, ಅಂದರೆ ಅಡೆತಡೆಗಳು ಎದುರಾಗುತ್ತೆ ಕಾಮಗಾರಿಗೆ. ಯಾಕಂತ ಹೇಳಿದರೆ ನದಿಗೆ ಅಡ್ಡಲಾಗಿ ಕಟ್ಟುವಂಥ ಸೇತುವೆ, ನೀರಿನ ಪ್ರಮಾಣ ಹೆಚ್ಚಾದರೆ, ಮಳೆಯಿಂದಾಗಿ ನೀರಿನ ಹರಿವು ಹೆಚ್ಚಾದರೆ ಅಲ್ಲಿ ಕಾಮಗಾರಿಯನ್ನು ಮಾಡೋದು ಕಷ್ಟ ಅನ್ನುವಂಥ ಅಭಿಪ್ರಾಯಗಳು ಕೂಡ ಹೇಳ್ತಾ ಇರುವಂಥದ್ದು. ಸೊ ಈಗ ಆ ಒಂದು ಸೇತುವೆ ಕಾಮಗಾರಿ ಆಗುವಂಥ ಅಲ್ಲಿ ನಾವು ಸಮಗ್ರವಾದ ಶಿಕ್ಷಣವನ್ನು ಕೊಟ್ಟು ನಮ್ಮ ಈ ಒಂದು ವಿಶೇಷವಾದ ವರದಿಗೆ ಒಂದು ವಿರಾಮವನ್ನು ಇಡುವಂಥದ್ದು. ಇದೀಗ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಉಪ್ಪಿನಂಗಡಿಯ ದೃಶ್ಯ. ಈ ಉಪ್ಪಿನಂಗಡಿಯ ಕೆಳಭಾಗದಲ್ಲಿ ಮತ್ತೊಂದು ಸೇತುವೆ ನಿರ್ಮಾಣ ಆಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಸೇತುವೆ ನಿರ್ಮಾಣ ಆಗ್ತಾಯಿದೆ, ಕರ್ಡರ್ನ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ, ಅದನ್ನು ನಾವು ಸಪ್ರೇಟಾಗಿ ಒಂದು ವರದಿಯನ್ನು ಕೂಡ ಮಾಡಿದ್ದೀವಿ. ಆ ವರದಿಯನ್ನು ಕೂಡ ಬಿಡಲಿಕ್ಕಿದ್ದೇವೆ. ಇದು ನಿಮಗೆ ಉದನೆ ಟು ಉಪ್ಪಿನಂಗಡಿಯ ಸಂಪೂರ್ಣ ವರದಿ. ಈಗ ನಾವಿರುವಂಥದ್ದು ಉಪ್ಪಿನಂಗಡಿಯ ಈಗಿರುವ ಸೇತುವೆಯ ಮೇಲ್ಭಾಗದಲ್ಲಿ. ಕೆಳಭಾಗದಲ್ಲಿ ಸೇತುವೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅದರ ಜೊತೆಗೆ ನಾವು ತೋರಿಸಿದಂತಹ ವರದಿಯಲ್ಲಿ ನಿಮಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೇವೋ ಇಲ್ಲವೋ, ಆದರೆ ದೃಶ್ಯವನ್ನು ಹೆಚ್ಚಿನದಾಗಿ ನೀಡಿದ್ದೇವೆ ಅನ್ನುವಂತಹ ಒಂದು ತೃಪ್ತಿ ನಮಗೆ ಇದೆ. ಯಾಕೆಂತಂದರೆ ಬಹಳ ಅದ್ಭುತವಾದಂತಹ ದೃಶ್ಯ ವೈಭವವೇ ನಿಮಗೆ ನಾವು ಕಟ್ಟಿಕೊಟ್ಟಿದ್ದೇವೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದು ನಿಮಗೋಸ್ಕರ ಸುದ್ದಿ ನ್ಯೂಸ್ ಪುತ್ತೂರು ಮಾಡಿರುವಂತಹ ವಿಶೇಷ ದೃಶ್ಯ ವರದಿ ಉದನೆ ಟು ಉಪ್ಪಿನಂಗಡಿ. ಇದು ನೋಡಿ, ನೀವು ನೋಡ್ತಾ ಇರುವಂಥದ್ದು ಉಪ್ಪಿನಂಗಡಿಯ ಸೇತುವೆಯ ದೃಶ್ಯ. ಇದೀಗ ನಿಮಗೆ ನಾವು ತೋರಿಸಿರುವಂಥದ್ದು ಉದನೆ ಟು ಉಪ್ಪಿನಂಗಡಿ. ಇದು ಈಗ ಉಪ್ಪಿನಂಗಡಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಸೇತುವೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ನೋಡಿ, ಇಲ್ಲಿ ಗಮನಿಸಬಹುದು, ಅಲ್ಲಲ್ಲಿ ಪಿಲ್ಲರ್ಗಳನ್ನು ಹಾಕಲಾಗಿದೆ. 4-5 ಪಿಲ್ಲರ್ಗಳನ್ನು ಹಾಕಿ ಅಲ್ಲಿ ಮೇಲ್ಭಾಗದಲ್ಲಿ ತಯಾರು ಮಾಡಿರುವಂತಹ ಗರ್ಡರನ್ನು ಈ ಪಿಲ್ಲರ್ಗಳಿಗೆ ಕೂರಿಸಿ ಆ ಬಳಿಕ ಸೇತುವೆಯನ್ನು ನಿರ್ಮಾಣ ಮಾಡುವಂಥದ್ದು. ಅಂದರೆ ಅದರ ಮೇಲೆ ಮತ್ತೆ ಕಾಂಕ್ರೀಟನ್ನು ಹಾಕಿ ಸೇತುವೆ ನಿರ್ಮಾಣ ಮಾಡುವಂತಹ ವಿಚಾರಗಳು. ಈ ವಿಚಾರವನ್ನು ಕೂಡ ಅಲ್ಲಿನ ಇಂಜಿನಿಯರ್ಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಆದರೆ ಮಳೆಯಿಂದ ಸ್ವಲ್ಪ ವಿಳಂಬ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ. ಅವಧಿ ಪೂರ್ವವಾಗಿ ಮಳೆ ಬಂದರೆ, ಆದರೆ ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಅನ್ನುವಂಥದ್ದು ಕೂಡ ನಾವು ಗಮನಿಸಬಹುದು. ಒಟ್ಟಾರೆ ನಾವು ಗಮನಿಸಿದಂತಹ ವಿಚಾರವನ್ನು ಹೇಳಿದರೆ, ಒಟ್ಟಾರೆಯಾಗಿ ಕಾಮಗಾರಿ ವೇಗವಾಗಿ ನಡೀತಾ ಇದೆ, ವೇಗವನ್ನು ಪಡೆದುಕೊಳ್ತಾ ಇದೆ. ಇದು ಉದನೆ ಟು ಉಪ್ಪಿನಂಗಡಿ ಹೈವೇ ಕಾರ್ಯದ ಕಿರು ಪರಿಚಯ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಸ್ತೃತವಾಗಿ ಮಾಹಿತಿಗಳನ್ನು ನಿಮಗೆ ಒದಗಿಸಲಿಕ್ಕಿದ್ದೇವೆ, ಮತ್ತಷ್ಟು ಇಂಜಿನಿಯರ್ಸನ್ನು ಮಾತಾಡಿಸಲಿಕ್ಕಿದ್ದೇವೆ. ಈಗಾಗಲೇ ಈ ಉಪ್ಪಿನಂಗಡಿ ಟು ಉದನೆಯ ನಡುವಿನ ಹೈವೇ ಕಾರ್ಯದ ದೃಶ್ಯ ವರದಿ ನೋಡಿದ್ದೀರಿ. ಅದರ ಜೊತೆಗೆ ಮತ್ತೆರಡು ಬೇರೆ ಬೇರೆ ವರದಿಗಳು ಕೂಡ ನಿಮ್ಮ ಮುಂದೆ ಬರಲಿಕ್ಕಿದ್ದಾವೆ. ಧನ್ಯವಾದಗಳು ಸುದ್ದಿ ನ್ಯೂಸ್ ಪುತ್ತೂರಿನ ಸರ್ವ ವೀಕ್ಷಕರಿಗೆ. ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.